ಅಭಿಷೇಕ ಪ್ರಿಯ ಶಿವನ ದೇವಸ್ಥಾನಗಳಲ್ಲಿ ನಿತ್ಯವೂ ಲಿಂಗಕ್ಕೆ ವಿಶೇಷ ಅಭಿಷೇಕ ನಡೆಯುತ್ತೆ. ಉಡುಪಿಯ ಪೆರಣಾಂಕಿಲದ ಬ್ರಹ್ಮಲಿಂಗೇಶನಿಗೆ ನಿತ್ಯವೂ ಒಬ್ಬರು ಭಕ್ತರು ಹಾಲಿನ ಅಭಿಷೇಕ ಸೇವೆ ಮಾಡುತ್ತಿದ್ದಾರೆ. ಇಲ್ಲಿದೆ ಒಂದು ಸ್ಟೋರಿ. ಇವರು ಹರಿದಾಸ್ ಭಟ್. ಸದ್ಯ ಮುಂಬೈಯಲ್ಲಿ ನೆಲೆಸಿರುವ ಇವರು ಮೂಲತಃ ಪೆರಣಾಂಕಿಲದ ಚಿತ್ರಬೈಲಿನವರು. ಎಳವೆಯಲ್ಲಿಯೇ ಮುಂಬೈ ಮಹಾನಗರಕ್ಕೆ ಹೋಗಿ ಇಂದು ಜ್ಯೋತಿಷಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಆದರೆ ಹುಟ್ಟೂರಿನ ದೇವನಾದ ಬ್ರಹ್ಮಲಿಂಗೇಶನ ಪರಮ ಭಕ್ತರು. ತನ್ನ ಮನೆಯ ಆಕಳ ಎಲ್ಲಾ ಹಾಲನ್ನು ಮಹಾದೇವನಿಗೆ ನಿತ್ಯವೂ ಅರ್ಪಿಸುತ್ತಾರೆ. ಈ ಕಾರಣದಿಂದ ಊರಲ್ಲಿ ಗೋವುಗಳನ್ನು ಸಾಕಿದ್ದಾರೆ. ಪ್ರತಿನಿತ್ಯ ದೊರೆಯುವ ಹಾಲನ್ನ ನೇರವಾಗಿ ಬ್ರಹ್ಮಲಿಂಗೇಶನಿಗೆ ಅರ್ಪಿಸುತ್ತಾರೆ. ಒಂದೆಡೆ ಶಿವನ ಸೇವೆ, ಇನ್ನೊಂದೆಡೆ ಗೋಪ್ರೇಮಿಯಾಗಿಯೂ ಸೇವೆ ಮಾಡುತ್ತಿದ್ದಾರೆ. ಪೇಜಾವರ ಶ್ರೀಗಳ ಪ್ರೀತಿಯ ಶಿಷ್ಯನಾಗಿ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡೆದು ಪೇಜಾವರ ಶ್ರೀಗಳ ಆದರ್ಶಗಳನ್ನ ಪಾಲಿಸುತ್ತಾ ಬಂದಿದ್ದಾರೆ. ಈ ಬ್ರಹ್ಮಸ್ಥಾನಕ್ಕೆ ದಿವಸಾಗಲೂ ಹಾಲು ಅಭಿಷೇಕ ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂತಹ ಭಕ್ತಿಯ ಒಂದು ನೆಲೆಯಾಗಿದೆ. ಹಾಲು ದಿವಸಾಗಲೂ ಒಂದು 5-6ರಿಂದ 8 ಲೀಟರ್ ತನಕ ಹಾಲನ್ನು ನಾವು ಈ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ತೇವೆ. ಇದರ ಮಹತ್ವ ಏನು ಅಂತ ಕೇಳಿದರೆ, ನಮ್ಮಲ್ಲಿರ್ತಕ್ಕಂಥದ್ದು ಭಕ್ತಿ, ಇಲ್ಲಿರ್ತಕ್ಕಂಥದ್ದು ಶಕ್ತಿ. ಆ ಭಕ್ತಿಗೂ ಶಕ್ತಿಗೂ ಸಂಬಂಧ ಈ ಹಾಲಿನಿಂದ, ಕ್ಷೀರದ ಅಭಿಷೇಕದಿಂದ ಆಗ್ತದೆ. ಮನೆಯಲ್ಲಿ ಸಾಕಿ ಬೆಳೆಸಿರ್ತಕ್ಕಂತಹ ಆ ದನದ ಹಾಲನ್ನು ನಾವು ದೇವರಿಗೆ ಭಕ್ತಿಯಿಂದ ನಾವು ಅರ್ಪಣೆ ಮಾಡ್ತೇವೆ. ಅದರಲ್ಲಿ ಶಕ್ತಿ ಉತ್ಪನ್ನ ಆಗ್ತದೆ. ಅದೇ ಶಕ್ತಿ ನಮ್ಮ ತಾಪತ್ರಯಗಳಿಗೆ ಮುಕ್ತಿ ಕೊಡ್ತದೆ ಎಂಬತಕ್ಕಂಥ ಭಾವನೆಯಿಂದ ಇಲ್ಲಿ ನಾನು ಆ ದೇವರಿಗೆ ಅಭಿಷೇಕವನ್ನು ಮಾಡಿಸ್ತೇನೆ. ಅಭಿಷೇಕ ಪ್ರಿಯನಾದ ಶಿವನಿಗೆ ನಿತ್ಯವೂ ಕ್ಷೀರಾಭಿಷೇಕ ನಡೆಯುತ್ತೆ. ಚಿತ್ರಬೈಲಿನ ಬ್ರಹ್ಮಲಿಂಗೇಶ ಊರಿನ ಜನರ ಆರಾಧ್ಯ ಮೂರ್ತಿಯೂ ಹೌದು. ಇದೇ ಕ್ಷೇತ್ರದ ಅರ್ಚಕರ ಮನೆತನದ ಹರಿದಾಸ್ ಭಟ್ ಪ್ರತಿ ತಿಂಗಳು ಊರಿಗೆ ಭೇಟಿ ನೀಡುತ್ತಾರೆ. ಮುಂಬೈ ಮಹಾನಗರಿ ಮಾತ್ರವಲ್ಲದೆ ವಿವಿಧ ಭಾಗಗಳ ಖ್ಯಾತನಾಮರಿಗೆ ಸಲಹೆಗಾರರಾಗಿ ಜನಸಾಮಾನ್ಯರಿಗೂ ಸಲಹೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಮುಂಬೈ ರಾಧಾ ವಿಹಾರ್ನಲ್ಲಿರುವ ಶ್ರೀ ಗಾಂದೇವಿ ಅಂಬಿಕಾ ಆದಿನಾಥೇಶ್ವರ ಮಹಾಗಣಪತಿ ಸನ್ನಿಧಿಯಲ್ಲಿ ಕೈಂಕರ್ಯವನ್ನ ನಡೆಸುತ್ತಿದ್ದಾರೆ. ಅಭಿಷೇಕದಿಂದ ಎಷ್ಟು ಒಂದು ತಂಪಾಗ್ತದೋ ಅದೇ ತಂಪು ನಮಗೆ ಸಿಗ್ತದೆ ಎಂಬತಕ್ಕಂತಹ ಒಂದು ಅಭಿಪ್ರಾಯ. ನಾವು ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಅಂತ ಹೇಳ್ತೇವೆ. ಅದರಲ್ಲಿ ದ್ರವ ಪದಾರ್ಥಗಳೆಲ್ಲ ಅದರಲ್ಲಿ ಅಡಗಿದೆ. ಒಂದು ಹಾಲನ್ನು ಅಭಿಷೇಕ ಮಾಡುವಾಗ ಆ ಹಾಲಿನೊಂದಿಗೆ ಬೆಣ್ಣೆ, ಬೆಣ್ಣೆಯಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಒಂದು ಹಾಲು ಅಭಿಷೇಕ ಮಾಡಿದ್ರೆ 4 ದ್ರವ ಪದಾರ್ಥಗಳು ಅಲ್ಲಿ ಹೋಗ್ತದೆ ಅಂತ ಅರ್ಥ. ಪ್ರಾಣಿ ಪ್ರಪಂಚದಲ್ಲಿ 2 ಪ್ರಾಣಿಗಳು ಶಾಕಾಹಾರಿಗಳಂತೆ. ಒಂದು ದನ, ಅದು ಯಾವತ್ತೂ ಮಾಂಸವನ್ನು ತಿನ್ನುವುದಿಲ್ಲ. 2ನೇದು ಆನೆ, ಇದು ಯಾವತ್ತೂ ಮಾಂಸವನ್ನು ತಿನ್ನುವುದಿಲ್ಲ. ಈ ದನ ಅಂತ ಹೇಳಿದ್ರೆ ಕಾಮಧೇವನು. ನಾವು ಏನೇ ತಿನ್ನಲಿಕ್ಕೆ ಅದಕ್ಕೆ ಕೊಡಿ, ಅದು ಹಾಲು ರೂಪದಲ್ಲೇ ನಮಗೆ ಕೊಡ್ತಾ ಇರ್ತಕ್ಕಂಥ. ಪರ ಊರಿನಲ್ಲಿದ್ದರೂ ಹುಟ್ಟೂರಿನಲ್ಲಿ ಕೃಷಿ ಕಾಯಕ ಮತ್ತು ಗೋಪಾಲನೆಗೆ ವಿಶೇಷ ಪ್ರೋತ್ಸಾಹ ನೀಡುತ್ತಿದ್ದಾರೆ. ದೇಶದ ರೈತನ ಬದುಕಿನಲ್ಲಿ ಗೋವು ಅತ್ಯಂತ ಗೌರವದ ಸ್ಥಾನ ಪಡೆದುಕೊಂಡಿದೆ. ಅಂತಹ ಗೋಮಾತೆಯ ಪಾಲನೆಯ ಜೊತೆಗೆ ಭಗವಂತನ ಅರ್ಚನೆಗೊಂದು ತನ್ನದಾದ ರೀತಿಯಲ್ಲಿ ಹರಿದಾಸ್ ಭಟ್ ಸೇವೆಗೈಯುತ್ತಾ ಮುನ್ನಡೆಯುತ್ತಿದ್ದಾರೆ.